ಕಳೆದ 4 ದಿನದ ಹಿಂದೆ ಹುಬ್ಬಳ್ಳಿಯ ದಮ್ಮವಾಡ ಅರಣ್ಯ ಪ್ರದೇಶದಲ್ಲಿ ಯುವಕನೊಬ್ಬನ ರುಂಡವೊಂದು ಅರೆಬೆಂದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಇದೀಗ ಈ ಘಟನೆಗೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಒಂದು ಲಭ್ಯವಾಗಿದೆ. ಕೊಲೆ ಕೇಸನ್ನು ಭೇದಿಸಿದ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯ ರಮೇಶ್ ಗೋಕಾಕ್ ನೇತೃತ್ವದ ತಂಡ ಕೊಲೆ ಕೇಸ್ನಲ್ಲಿ ಉತ್ತರ ಕರ್ನಾಟಕ ಭಾಗದ ನಟಿಯ ಕೈವಾಡವಿದೆ ಅನ್ನೋ ವಿಚಾರವನ್ನ ತೆರೆಗೆ ಎಳೆದಿದ್ದಾರೆ. ಚಲನಚಿತ್ರ ನಟಿ ಸ್ವಂತ ಅಣ್ಣನ ಕೊಲೆಗೆ ಸಂಚು ರೂಪಿಸಿದ್ದಾಳ ಅನ್ನೋ ಪ್ರಶ್ನೆ ಇದೀಗ ಪೊಲೀಸರಲ್ಲಿ ಕಾಡತೊಡಗಿದೆ. ಸದ್ಯ ಕೃತ್ಯಕ್ಕೆ ಬಳಸಿದ ಕಾರನ್ನ ವಶಪಡಿಸಿಕೊಂಡ ಪೊಲೀಸರು ಆರೋಪಿಯನ್ನ ಸೆರೆ ಹಿಡಿದು ವಿಚಾರಣೆ ನಡೆಸುತ್ತಿದ್ದಾರೆ.